ತುಳು ಚಿತ್ರರಂಗದ ಇತಿಹಾಸದಲ್ಲಿ ಹೊಸ ಭಾಷ್ಯ ಬರೆದು ದಾಖಲೆ ನಿರ್ಮಿಸಿದ ಚಿತ್ರ ಕಿರ್ಗೆಟ್. ಇದೀಗ ಅದೇ ಚಿತ್ರತಂಡದಿಂದ ಗಮ್ಜಾಲ್ ತುಳು ಸಿನಿಮಾ ತಯಾರಾಗಿದ್ದು ಇಂದು ಜಿಲ್ಲೆಯಾದ್ಯಂತ ಗಮ್ಜಾಲ್ ತುಳು ಸಿನಿಮಾ ಬಿಡುಗಡೆಗೊಂಡಿತು. ಮಂಗಳೂರಿನ ರಮಾಕಾಂತಿ ಚಿತ್ರಮಂದಿರದಲ್ಲಿ ಗಮ್ಜಾಲ್ ತುಳು ಸಿನಿಮಾ ಬಿಡುಗಡೆಗೊಂಡಿದೆ. ನಟ ಭೋಜರಾಜ್ ವಾಮಂಜೂರು ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಚಿತ್ರವನ್ನ ಎಲ್ಲರೂ ಪ್ರೋತ್ಸಾಹಿಸಬೇಕು, ಆ ಮೂಲಕ ಚಿತ್ರ ಯಶಸ್ವಿಯಾಗಲು ಸಾಧ್ಯ ಅಂತ ಹೇಳಿದ್ರು. ಇನಿ ಗಮ್ಜಾಲ್ ಬಿಡುಗಡೆ ಆವನುಂಡು. ಗಮ್ಜಾಲ್ ಪನಗ ಮಾತರೆಗಳ ಕೊಡಿಕಾರಡು ಉತ್ತದ ಕಾತುಗುದಿನ ಚಿತ್ರ ಗಮ್ಜಾಲ್ ದಯಪನ್ನಗ ದುಂಬುದ ನಿರೀಕ್ಷೆ ಐತಿನ ಚಿತ್ರ ಗಿರ್ಗಿಟ್. ಆ ಗಿರ್ಗಿಟದ ನಿರೀಕ್ಷೆ ಅಂಚಾದ ನೆಕ್ಸ್ಟ್ ರೂಪೇಶ್ ಶೆಟ್ಟರ್ನ ಗಮ್ಜಾಲ್ ಏಪಾರ್ಪಣೆ ಕಾತೊಂದು ಅಂಚೆ ಕಾತದ ಕುಲ್ದಿನ ಅಂಚಿನ ಈ ಕೊಡಿಕಾರಡು ಉತ್ತದಿನ ಚಿತ್ರ ಇನಿ ಬಿಡುಗಡೆ ಆವನುಂಡು. ಮುರಣಿ ಐತ ಫಸ್ಟ್ ಪಿಕ್ಚರ್ ಬಿಡುಗಡೆ ಆಂಡು ಮಸ್ತ್ ಜನಕ್ಕೆ ಖುಷಿ ಆಂಡು ಇನಿ ಮಾತಾಕೊಡಿಲ್ಲ ಬಿಡುಗಡೆ ಆವನುಂಡು. ಈ ಗಮ್ಜಾಲ್ ತುಲೆ ಮಸ್ತ್ ಖುಷಿಟ್ ಮಸ್ತ್ ಎಂಜಾಯ್ ಮಲ್ಪಲೆ ಖುಷಿಟ್ ರೆಡ್ ಮೆಸೇಜ್ ರೆಡ್ ಫಿಲ್ಮ್ ಉಡ್ಲ ರೆಡ್ ಮೆಸೇಜ್ ಉಂಡು. ಚಿತ್ರನಟ ರೂಪೇಶ್ ಶೆಟ್ಟಿ ಮಾತನಾಡಿ, ಎಲ್ಲರೂ ಗಮ್ಜಾಲ್ ಸಿನಿಮಾವನ್ನ ನೋಡಿ ಚಿತ್ರತಂಡವನ್ನ ಪ್ರೋತ್ಸಾಹಿಸಿ ಅಂತ ಹೇಳಿದ್ರು. ತುಳು ಸಿನಿಮಾ ರಂಗ ಬಂಡ ಒಂದು ಇಡೀ ಕುಟುಂಬ ಅಂದು ನಮ್ಮೆಲ್ಲ ಪನೋಮರ್ ಪಂಚಾಯತ್ ಏರ್ನ ಸಿನಿಮಾ ರಿಲೀಸ್ ಆಗಲ್ಲ ಅಕ್ಲಕ್ಲ ಸಿನಿಮಾ ರಿಲೀಸ್ ಆಗಲಕ್ಕ. ಸೊ ಇನಿ ಒಂಜು ವರ್ಷ ಆಯ್ಬೇಕು ಒಂಜು ತುಳು ಸಿನಿಮಾ ರಿಲೀಸ್ ಆವೊಂದುಪ್ಪುನು ಪ್ರತಿ ವರೆಗಳ ಗೊತ್ತುಂಡು. ತುಳು ಸಿನಿಮಾ ಅಂತ ಬಂಡ ಜನಗಳ ಆಶೀರ್ವಾದನೇ ದುಂಬು ಬರ ಸಾಧ್ಯ. ಸೊ ಅಂಜ ಅದು ಪ್ರತಿ ಶೋಗಳ ಜನ ಬರ್ಬಲೆಕ್ಕ ಅವಡು ಇದು ನಮ್ಮ ಹೊಸ ಒಂಜಿ ಸಿನಿಮಾ ತುಳು ಸಿನಿಮಾದ ರಾಜಧಾನಿ ಅವ ರಾಮಕಾಂತಿ ಆತನ ಇದು ಜ್ಯೋತಿ ಜಂಚಾದ ರಾಮಕಾಂತಿ ನಮ್ಮ ಹಾರ್ಟ್ ಆಫ್ ದ ಸಿನಿಮಾದ ಒಂದು ಹಾರ್ಟ್ ದ ಥಿಯೇಟರ್ ಅಂತ ಬನ್ನಲ್ಲಿ. ಸೊ ಅಂಜ ಅದು ಮಾತಿರಲ್ಲ ಸಪೋರ್ಟ್ ಮನ್ಪ್ಲೆ ತೂಲೆ ಅಂಡ್ ಸಿನಿಮಾ ತೋದು ಸಿನಿಮಾ ಇಂಚಾಣಂತ ಬರಲ್ಲ ಆತೆ. ಥ್ಯಾಂಕ್ ಯು ಸೋ ಮಚ್. ಈ ಸಂದರ್ಭದಲ್ಲಿ ನಟರಾದ ಅರ್ಜುನ್ ಕಾಪಿಕಾಡ್, ಪೃಥ್ವಿ ಅಂಬರ್, ರಾಹುಲ್ ಅಮೀನ್, ವಿಜಯ್ ವಿನೀತ್, ಚಿತ್ರನಟಿ ಕರಿಷ್ಮಾ, ಕ್ಯಾಟ್ಕಾ ಅಧ್ಯಕ್ಷರಾದ ಮೋಹನ್ ಕೊಪ್ಪಳ, ಸಂಭಾಷಣೆಕಾರ ಪ್ರಸನ್ನ ಶೆಟ್ಟಿ ಬೈಲೂರು, ನಿರ್ದೇಶಕರಾದ ನವೀನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇಂದು ತುಳು ಚಿತ್ರರಂಗಕ್ಕೆ 50ನೇ ವರ್ಷದ ಸಂಭ್ರಮ. ಹಾಗಾಗಿ ಇಂದೇ ರೂಪೇಶ್ ಶೆಟ್ಟಿ ನಟನೆಯ ಗಮ್ಜಾಲ್ ಚಿತ್ರ ಬಿಡುಗಡೆಯಾಗಿದೆ. ಗಮ್ಜಾಲ್ ಸಿನಿಮಾವನ್ನ RS ಫಿಲಮ್ಸ್, ಶೂಲಿನ್ ಫಿಲಮ್ಸ್ ಹಾಗೂ ಮೊಗರೋಡಿ ಪ್ರೊಡಕ್ಷನ್ ಅವರ ಬ್ಯಾನರ್ನಡಿ ನಿರ್ಮಿಸಲಾಗಿದ್ದು, ನವೀನ್ ಶೆಟ್ಟಿ ಹಾಗೂ ಸುಮನ್ ಸುವರ್ಣ ಆಕ್ಷನ್ ಕಟ್ ಹೇಳಿದ ಸಿನಿಮಾ ಇದಾಗಿದೆ. ಈ ಚಿತ್ರದಲ್ಲಿ ಜನಪ್ರಿಯ ಕೋಸ್ಟಲ್ವುಡ್ನ ಹಿರಿಯ ಕಲಾವಿದರಾದ ನವೀನ್ ಡಿ ಪಡೇಲ್, ಭೋಜರಾಜ್ ವಾಮಂಜೂರು, ಅರವಿಂದ್ ಬೋಳಾರ್, ಪ್ರಸನ್ನ ಶೆಟ್ಟಿ ಬೈಲೂರು, ಸಂದೀಪ್ ಶೆಟ್ಟಿ, ಉಮೇಶ್ ಮಿಜಾರು, ಕರಿಷ್ಮಾ ಮತ್ತು ಇತರ ಕಲಾವಿದರು ನಟಿಸಿದ್ದಾರೆ. ಈ ಚಿತ್ರಕ್ಕೆ ಕಥೆ ಮತ್ತು ಚಿತ್ರಕಥೆಯನ್ನ ಖ್ಯಾತ ನಟ, ನಿರ್ದೇಶಕ ರೂಪೇಶ್ ಶೆಟ್ಟಿ ಬರೆದಿದ್ದಾರೆ. ಇನ್ನು ಚಿತ್ರಕ್ಕೆ ಜೋಯಲ್ ರೆಬೆಲ್ಲೋ ಹಾಗೂ ಡ್ಯಾರಲ್ ಮಸ್ಕರಿನೆಸ್ ಅವರ ಸಂಗೀತವಿದೆ. ಲಾಕ್ಡೌನ್ ಅವಧಿಯಲ್ಲಿ ತಯಾರಾದ ಗಮ್ಜಾಲ್ ಸಿನಿಮಾ 2 ಚಲನಚಿತ್ರಗಳ ಪ್ಯಾಕೇಜ್ ಎಂಬ ಟ್ಯಾಗ್ ಲೈನ್ ಹೊಂದಿದೆ. ಇಂದು ಮಂಗಳೂರಿನ ರಮಾಕಾಂತಿ ಸಿನಿಮಾ ಮಂದಿರದಲ್ಲಿ ಸಿನಿಮಾ ರಿಲೀಸ್ ಆಗಿದ್ದು, ಸಿನಿ ಪ್ರೇಕ್ಷಕರು ಸಿನಿಮಾ ಮಂದಿರಕ್ಕೆ ತೆರಳಿ ಸಿನಿಮಾವನ್ನ ವೀಕ್ಷಿಸಬಹುದು. మనసుకొంత నెమ్మది పుడియప్ప నీకల్లా మిడిల్ క్లాస్ దాకల్లా ప్రాబ్లమే ఉంది. ఓడ్దిల్లడు కుళ్ళును స్లాబ్ దిల్లక్ నిల్కును ಒಂಜಿ ಅರ್ಥ ಮಲ್ತೊಂದು ಸ್ಲ್ಯಾಪ್ ದಿಲ್ಲಡ್ದಿಲ್ಲ ಓಡ್ದಿಲ್ಲೇ ಸಂಪು ವರಟ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.